ಸಿನಿಮಾ ಸೌಂಡ್ ಬಗ್ಗೆ ಮಲ್ಟಿಪ್ಲೆಕ್ಸ್ಗಳು ಮಾಡ್ತಾ ಇರೋದಂಥ ಒಂದು ಸೌಂಡ್ ಪ್ರಾಬ್ಲಮ್ಸಿಂದ ಕನ್ನಡ ಸಿನಿಮಾಗೆ ತೊಂದರೆ ಆಗುತ್ತೆ ಅಂತ. ಬೇರೆ ಅದರ್ ಲ್ಯಾಂಗ್ವೇಜ್ ಸಿನಿಮಾಗೆ 6 and 7 ಇಡ್ತಾರೆ, ಬಟ್ ನಮ್ಮ ಕನ್ನಡ ಸಿನಿಮಾಗೆ 4 ಇಟ್ಬಿಟ್ಟು ಫಿಕ್ಸ್ ಮಾಡಿ ಬಿಟ್ಬಿಡ್ತಾರೆ. ಫೆಬ್ರವರಿ 9ರಂದು ನಿರ್ದೇಶಕ ಪ್ರೇಮ್ ಅವರು ವಾಣಿಜ್ಯ ಮಂಡಳಿಯ ಮೆಟ್ಟಿಲೇರಿದ್ರು. ಕನ್ನಡ ಚಿತ್ರಗಳಿಗೆ ಮಲ್ಟಿಪ್ಲೆಕ್ಸ್ನಲ್ಲಿ ಸೌಂಡ್ಗಳನ್ನು ಸರಿಯಾಗಿ ನೀಡ್ತಾ ಇಲ್ಲ. ಪರಭಾಷಾ ಚಿತ್ರಗಳಿಗೆ 7 ಪಾಯಿಂಟ್ ಸೌಂಡ್ ಇಟ್ಟರೆ ನಮ್ಮ ಕನ್ನಡ ಚಿತ್ರಗಳಿಗೆ 4 ಪಾಯಿಂಟ್ ಸೌಂಡ್ ನೀಡ್ತಾರೆ. ಇದರಿಂದ ನಮ್ಮ ಕನ್ನಡ ಚಿತ್ರಗಳನ್ನು ಕೊಲೆ ಮಾಡಲಾಗ್ತಿದೆ. ಹೀಗೆ ಒಂದಿಷ್ಟು ವಿಚಾರಗಳ ಬಗ್ಗೆ ಪ್ರೇಮ್ ಅವರು ವಾಣಿಜ್ಯ ಮಂಡಳಿಯ ಗಮನಕ್ಕೆ ತಂದು ಸಮಸ್ಯೆಯನ್ನು ಬಗೆಹರಿಸುವಂತೆ ಮನವಿ ಮಾಡಿಕೊಂಡ್ರು. ಈ ಸಂದರ್ಭದಲ್ಲಿ ಪ್ರೇಮ್ ಅವರು ಸೌಂಡ್ ಸಮಸ್ಯೆ ಕೇವಲ ಮಲ್ಟಿಪ್ಲೆಕ್ಸ್ಗಳಲ್ಲಿದೆ, ಸಿಂಗಲ್ ಸ್ಕ್ರೀನ್ಗಳಲ್ಲಿ ಇಲ್ಲ ಎಂದು ಹೇಳಿದ್ರು. ಆದರೆ ಈ ಹೇಳಿಕೆಯ ತದ್ವಿರುದ್ಧದ ಘಟನೆ ರಾಜಧಾನಿಯಲ್ಲಿ ನಡೆದಿದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಡಿ ಬಾಸ್ ಅಭಿನಯದ ಯಜಮಾನ ಹಾಗೂ ರಾಬರ್ಟ್. ಸಿನಿಮಾ ಸೌಂಡ್ ಬಗ್ಗೆ ಮಲ್ಟಿಪ್ಲೆಕ್ಸ್ಗಳು ಮಾಡ್ತಾ ಇರೋದಂಥ ಒಂದು ಸೌಂಡ್ ಪ್ರಾಬ್ಲಮ್ಸಿಂದ ಕನ್ನಡ ಸಿನಿಮಾಗೆ ತೊಂದರೆ ಆಗುತ್ತೆ ಅಂತ. ಯಾಕೆ ಅಂದರೆ ಈ ತೆಲುಗು, ತಮಿಳು ಮತ್ತು ಇಂಗ್ಲೀಷ್ ಸಿನಿಮಾಗಳಿಗೆ ಒಂದು ಸೌಂಡ್ ಅಂತ ಫಿಕ್ಸ್ ಮಾಡ್ತಾರೆ ಅವರು ಮಲ್ಟಿಪ್ಲೆಕ್ಸ್ ಇದರಲ್ಲಿ. ಸೊ ಒಂದು ಪ್ಲ್ಯಾನಲ್ಲಿ ನಾವು ಮಿಕ್ಸ್ ಮಾಡಿರ್ತೀವಿ, ಏನು ಒಂದು 4.5 and 5 ಇಟ್ಬಿಟ್ಟು ನಾವು DTSನ ಮಿಕ್ಸ್ ಮಾಡಿರ್ತೀವಿ. ಬಟ್ ಅಲ್ಲಿ ಏನು ಮಾಡ್ಬಿಡ್ತಾರೆ, ಇಂಗ್ಲೀಷ್ ಸಿನಿಮಾಗೆ ಒಂದು 7 ಇಡ್ತಾರೆ, ಬೇರೆ ಅದರ್ ಲ್ಯಾಂಗ್ವೇಜ್ ಸಿನಿಮಾಗೆ 6 and 7 ಇಡ್ತಾರೆ, ಬಟ್ ನಮ್ಮ ಕನ್ನಡ ಸಿನಿಮಾಗೆ 4 ಇಟ್ಬಿಟ್ಟು ಫಿಕ್ಸ್ ಮಾಡಿ ಬಿಟ್ಬಿಡ್ತಾರೆ. ಸೊ ಈ ಥರ ಅವಾಗ ಏನಾಗುತ್ತೆ, ನಮ್ಮ ಕನ್ನಡ ಸಿನಿಮಾನ ಕಿಲ್ ಮಾಡ್ತಾರೆ. ಹೇಳ್ತಾರೆ ನಾಟ್ ಓನ್ಲಿ ನಮ್ಮ ಸಿನಿಮಾ ಅಂತಿಲ್ಲ, ಕನ್ನಡ ಸಿನಿಮಾ, ನಮ್ಮ ಸಿನಿಮಾ, ಕರ್ನಾಟಕ ಕನ್ನಡ ಸಿನಿಮಾನ ಕಿಲ್ ಮಾಡ್ತಾರೆ. ಅದು ಮಾರ್ಚ್ 11, 2021 ಡಿ ಬಾಸ್ ಅಭಿನಯದ ಬಹುನಿರೀಕ್ಷಿತ ಚಿತ್ರ ರಾಬರ್ಟ್ ತೆರೆಗೆ ಅಪ್ಪಳಿಸಿತ್ತು. ಮೊದಲ ದಿನದ ಮೊದಲ ಪ್ರದರ್ಶನವದು. ಮಲ್ಲೇಶ್ವರದ ಐನಾಕ್ಸ್ ಮಲ್ಟಿಪ್ಲೆಕ್ಸ್ನಲ್ಲಿ ಬೆಳಗ್ಗೆ 7 ಗಂಟೆಯ ಪ್ರದರ್ಶನಕ್ಕೆ ಎಳೆ ಮಗುವನ್ನು ಹಿಡಿದುಕೊಂಡು ಬಂದವರು ಕೂಡ ಇದ್ದರು. ಆಡಿಟೋರಿಯಂ ಭರ್ತಿಯಾಗಿತ್ತು. ಸಿನಿಮಾವು ಶುರುವಾಯಿತು. ಆದರೆ ಸೌಂಡ್ನಲ್ಲಿ ದಮ್ಮೇ ಇರಲಿಲ್ಲ. ಮೊದಲ ದಿನದ ಬೆಳಗಿನ ಪ್ರದರ್ಶನ ಮೇಲೆ ಕೇಳಬೇಕಾ, ಎಲ್ಲ ಡಿ ಬಾಸ್ ಫ್ಯಾನ್ಸ್ಗಳೇ. ಸೌಂಡ್ ವಿಚಾರವಾಗಿ ಒಂದಿಷ್ಟು ಅಭಿಮಾನಿಗಳು ಚಿತ್ರದ ಮಧ್ಯೆ ಸೌಂಡ್ ಅನ್ನೋಕೆ ಶುರು ಮಾಡಿದ್ರು. ಆದರೆ ಸೌಂಡ್ನಲ್ಲಿ ಬದಲಾವಣೆ ಆಗಲೇ ಇಲ್ಲ. ಮಲ್ಟಿಪ್ಲೆಕ್ಸ್ನವರ ಹಣೆ ಬರ ಗೊತ್ತಿದ ಮೇಲೆ ಕಿರುಚಾಡೋದ್ರಲ್ಲಿ ಅರ್ಥವಿಲ್ಲ ಅಂತ ಅನ್ಕೊಂಡ ಕೆಲವರು ಸುಮ್ಮನಿದ್ರು. ಬಾ 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 ನಾರೆಡಿ ಹಾಡು ಬಂತು. ಆವಾಗ ಅಭಿಮಾನಿಗಳು ರೊಚ್ಚಿಗೆದ್ರು. ಸೌಂಡ್ ಕೊಡ್ಲೆ, ಯಾವನ್ಲೇ ಅವ, ಹಾಗೆ ಹೀಗೆ ಕಿರುಚಾಡೋಕೆ ಶುರು ಮಾಡಿದ್ರು. ಅದೇ ಸಮಯಕ್ಕೆ ಥಿಯೇಟರ್ನ ಸಿಬ್ಬಂದಿ ವಿಡಿಯೋ ರೆಕಾರ್ಡಿಂಗ್ ಮಾಡದಂತೆ ತಡೆಯಲು ಬಂದಿದ್ದ. ಮೊದಲೇ ರೊಚ್ಚಿಗೆದ್ದಿದ್ದ ದರ್ಶನ್ ಅವರ ಅಭಿಮಾನಿಗಳು ಅವನಿಗೆ ಆವಾಜ್ ಹಾಕೋಕೆ ಶುರು ಮಾಡಿದ್ರು. ಕುಪಿತಗೊಂಡ ಅಭಿಮಾನಿಗಳ ಆಕ್ರೋಶ ಭರಿತ ಮಾತುಗಳನ್ನು ಕೇಳಿದ ಕ್ಷಣ ಆತ ಅಲ್ಲಿಂದ ಓಟಕ್ಕಿತ್ತ. ಅಷ್ಟೊತ್ತಿಗಾಗ್ಲೇ ಹಾಡು ಮುಗಿದಿತ್ತು. ರೊಚ್ಚಿಗೆದ್ದ ಅಭಿಮಾನಿಗಳು ಶಾಂತರಾದ್ರು. ಈ ಘಟನೆಗಳೇ ಹೇಳುತ್ತೆ, ಇದು ಕೇವಲ ರಾಬರ್ಟ್ ಚಿತ್ರದ ಸಮಸ್ಯೆಯಲ್ಲ, ಪ್ರತಿ ಕನ್ನಡ ಚಿತ್ರಗಳಿಗೆ ಮಲ್ಟಿಪ್ಲೆಕ್ಸ್ಗಳು ನೀಡುವ ಸಮಸ್ಯೆ. ಪರಭಾಷಾ ಚಿತ್ರಗಳಿಗೆ ಕೇಳಿದಂತೆ ಸೌಂಡ್ ಕೊಡುವ ಇವರು ಕನ್ನಡ ಚಿತ್ರಗಳಿಗೆ ಏಕೆ ನೀಡ್ತಾ ಇಲ್ಲ? ನಮ್ಮ ನೆಲದಲ್ಲಿ ನಮ್ಮ ಭಾಷಾ ಚಿತ್ರಗಳಿಗೆ ಯಾಕಿಂತ ಅನ್ಯಾಯ? ಪ್ರೇಕ್ಷಕರೇನು ಬಿಟ್ಟಿಯಾಗಿ ಸಿನಿಮಾ ನೋಡ್ತಿದ್ದಾರಾ? ಗರಿಗರಿಯಾಗಿ ನೋಟುಗಳನ್ನು ಎಣಿಸಿಕೊಡ್ತಿಲ್ವಾ? ಸೌಂಡ್ ಕೊಡಿ ಅಂತ ಮನವಿ ಮಾಡೋದಲ್ಲ, ಹಣ ಕೊಟ್ಟಿದ್ದೀವಿ, ಗುಣಮಟ್ಟದ ಸೌಂಡ್ ಕೊಡಿ. ಪರಭಾಷಾ ಚಿತ್ರಗಳಿಗೆ ಕೊಡೋಕೆ ಆಗುತ್ತೆ, ನಮ್ಮ ಭಾಷಾ ಚಿತ್ರಗಳಿಗೆ ಅದೇ ಸೌಂಡ್ ಕೊಡಬೇಕು. ಹಣ ಕೊಟ್ಟು ಮನೋರಂಜನೆ ಪಡೆಯೋದು ನನ್ನ ಹಕ್ಕು. ನಮ್ಮ ನೆಲದಲ್ಲಿ ನಿಂತು ಪಕ್ಕದ ಮನೆ ಅಂಕಲನ್ನು ಅಪ್ಪ ಅನ್ನೋದು ಇಷ್ಟ ಅನ್ನೋದಾದರೆ ಹಾಗೆ ಮಾಡಿ. ಇಂತಹ ಮಲ್ಟಿ ಸ್ಕ್ರೀನ್ಗಳು ಒಂದಿಷ್ಟು ಇದ್ದಾವೆ. ಹಾಗೆ ನಮ್ಮ ಕನ್ನಡ ಚಿತ್ರಗಳಿಗೆ ಬೆಂಬಲಿಸೋ ಮತ್ತೊಂದಿಷ್ಟು ಮಲ್ಟಿಪ್ಲೆಕ್ಸ್ಗಳು ಇವೆ. PVR ಮಲ್ಟಿಸ್ಕ್ರೀನ್ ಇತ್ತೀಚೆಗೆ ಕನ್ನಡ ಚಿತ್ರಗಳಿಗೆ ಉತ್ತಮವಾದ ಸೌಂಡನ್ನು ನೀಡ್ತಾ ಇದೆ. ಪರಭಾಷೆಗಳಿಗೆ ನೀಡಿದಷ್ಟೇ ಸೌಂಡನ್ನು ಕನ್ನಡ ಚಿತ್ರಗಳಿಗೂ ನೀಡಲಾಗ್ತಿದೆ. ಇದು ಕೇವಲ ಯಶವಂತಪುರದ ಒರಯನ್ ಮಾಲ್ನ PVRನಲ್ಲಿ ಮಾತ್ರನಾ ಅಥವಾ ಎಲ್ಲ ಕಡೆಗಳಲ್ಲಿ ಇದೇ ರೀತಿ ಅನುಸರಿಸಲಾಗುತ್ತಾ ಗೊತ್ತಿಲ್ಲ. ಆದರೆ ನಮ್ಮ ಕನ್ನಡ ಚಿತ್ರಗಳಿಗೆ ಉತ್ತಮ ಸೌಂಡ್ ನೀಡಲೇಬೇಕು. ಇದು ಮನವಿಯಲ್ಲ, ಆರ್ಡರ್. ಹಣ ಕೊಟ್ಟಿದ್ದೀವಿ, ಗುಣಮಟ್ಟದಲ್ಲಿ ಸಿನಿಮಾ ತೋರಿಸಿ. ಇನ್ನು ಮಾರ್ಚ್ 1, 2019 ಪ್ರಪಂಚದಾದ್ಯಂತ ಏಕಕಾಲಕ್ಕೆ ಯಜಮಾನ ತೆರೆ ಕಂಡಿತ್ತು. ನರ್ತಕಿ ಮೀನ್ ಥಿಯೇಟರ್ ಸೇರಿದಂತೆ ರಾಜ್ಯದ ಒಂದಿಷ್ಟು ಪರಭಾಷಾ ಸೆಂಟರ್ಗಳಿಗೂ ಯಜಮಾನ ಲಗ್ಗೆ ಇಟ್ಟಿತ್ತು. ಭರ್ಜರಿ ಓಪನಿಂಗ್ ಪಡೆದ ಡಿ ಬಾಸ್ನ 51ನೇ ಚಿತ್ರ ಲಾಲ್ಬಾಗ್ನ ಊರ್ವಶಿ ಚಿತ್ರಮಂದಿರದಲ್ಲೂ ಪ್ರದರ್ಶನ ಕಂಡಿತ್ತು. ಪ್ರೇಮ್ ಅವರು ಹೇಳುವಂತೆ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಯಾವುದೇ ಸೌಂಡ್ ಸಮಸ್ಯೆ ಇಲ್ಲ.
ಆದರೆ ಒಂದಿಷ್ಟು ಪರಭಾಷಾ ಸಿಂಗಲ್ ಸ್ಕ್ರೀನ್ ಸೆಂಟರ್ಗಳು ಕನ್ನಡ ಚಿತ್ರಕ್ಕೂ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಊರ್ವಶಿ ಚಿತ್ರಮಂದಿರ. ಈ ಚಿತ್ರಮಂದಿರದ ಸೌಂಡ್ ತುಂಬಾನೇ ಚೆನ್ನಾಗಿದೆ, ಹಾಗೆ ಹೀಗೆ ಅಂತ ಒಂದಿಷ್ಟು ಮಂದಿ ಹೇಳ್ತಾರೆ. ಆದರೆ ಅವರು ಯಾರು ಇಲ್ಲಿ ಕನ್ನಡ ಚಿತ್ರವನ್ನು ವೀಕ್ಷಿಸಿದ್ರು ಅವರು ಊರ್ವಶಿಯನ್ನು ಬಿಟ್ಟು ಮತ್ತೆಲ್ಲೂ ಕನ್ನಡ ಚಿತ್ರಗಳನ್ನು ನೋಡಿಲ್ಲ ಅಂತ ಅನಿಸುತ್ತೆ. ಯಜಮಾನ ಚಿತ್ರವನ್ನು ಭಾರಿ ನಿರೀಕ್ಷೆಯಿಂದ ನೋಡಲೆಂದು ಹೋದರೆ ಸೌಂಡ್ ಸಿಸ್ಟಮ್ ತುಂಬಾನೇ ಕಳಪೆಯಾಗಿತ್ತು. ಮೇನ್ ಥಿಯೇಟರ್ ಹಾಗೆ ಒಂದಿಷ್ಟು ಥಿಯೇಟರ್ಗಳಲ್ಲಿ ಸಾಂಗ್ ಫೈಟ್ ಬಂದಾಗ ಸೌಂಡ್ ಲೆವೆಲ್ ಜಾಸ್ತಿ ಇಡ್ತಾರೆ. ಆದರೆ ಇವ್ಯಾವುದನ್ನು ಊರ್ವಶಿಯಲ್ಲಿ ಮಾಡಿರಲಿಲ್ಲ. ಬಸಣ್ಣಿ ಸಾಂಗ್ ಬಂದಾಗಂತೂ ಅಭಿಮಾನಿಗಳು ಕಿರುಚಾಡಿದ್ದೇ ಬಂತು. ಸೌಂಡ್ ಅಂತೂ ಮೇಲೆ ಗೆದ್ದೇಳೇ ಇಲ್ಲ. ಅದೇ ಪರಭಾಷಾ ಚಿತ್ರಗಳಿಗೆ ಎರ್ರಾಬಿರ್ರಿ ಸೌಂಡ್ ಕೊಟ್ಟು ಇವರೇ ಪೋಷಿಸ್ತಾರೆ. ಹಾಗಂತ ಎಲ್ಲ ಪರಭಾಷಾ ಸೆಂಟರ್ಗಳು ಇದೇ ರೀತಿ ಮಾಡುತ್ತೆ ಅಂತಲ್ಲ. ಮುರಳಿ ಗೋಕುಲ, ಕೇಶವದಂತಹ ಪರಭಾಷಾ ಚಿತ್ರಮಂದಿರಗಳು ಕನ್ನಡ ಚಿತ್ರಗಳಿಗೂ ಸಮಾನವಾಗಿ ಸೌಂಡನ್ನು ನೀಡುತ್ತೆ. ಆದರೆ ಊರ್ವಶಿಯ ಸಾಲಿಗೆ ರಾಜ್ಯದಲ್ಲಿ ಒಂದಿಷ್ಟು ಚಿತ್ರಮಂದಿರಗಳು ಕೂಡ ಸೇರ್ಕೊಂಡಿದೆ. ನಾವು ನಮ್ಮದು ಅನ್ನೋ ಭಾವನೆ ಯಾವಾಗ ಬರುತ್ತೋ ಅಲ್ಲಿ ತನಕ ಈ ಪರಭಾಷಾ ವ್ಯಾಮೋಹ ಬಿಟ್ಟು ಹೋಗಲ್ಲ. ನಮಸ್ಕಾರ. ಈ ತೆಲುಗು, ತಮಿಳು ಮತ್ತು ಇಂಗ್ಲೀಷ್ ಸಿನಿಮಾಗಳಿಗೆ ಒಂದು ಸೌಂಡ್ ಅಂತ ಫಿಕ್ಸ್ ಮಾಡ್ತಾರೆ ಅವರು ಮಲ್ಟಿಪ್ಲೆಕ್ಸ್ ಇದರಲ್ಲಿ. ಸೊ ಒಂದು ಪ್ಲ್ಯಾನಲ್ಲಿ ನಾವು ಮಿಕ್ಸ್ ಮಾಡಿರ್ತೀವಿ, ಏನು ಒಂದು 4.5 and 5 ಇಟ್ಬಿಟ್ಟು ನಾವು DTSನ ಮಿಕ್ಸ್ ಮಾಡಿರ್ತೀವಿ. ಬಟ್ ಅಲ್ಲಿ ಏನು ಮಾಡ್ಬಿಡ್ತಾರೆ, ಇಂಗ್ಲೀಷ್ ಸಿನಿಮಾಗೆ ಒಂದು 7 ಇಡ್ತಾರೆ, ಬೇರೆ ಅದರ್ ಲ್ಯಾಂಗ್ವೇಜ್ ಸಿನಿಮಾಗೆ 6 and 7 ಇಡ್ತಾರೆ. ಬಟ್ ನಮ್ಮ ಕನ್ನಡ ಸಿನಿಮಾಗೆ 4 ಇಟ್ಬಿಟ್ಟು ಫಿಕ್ಸ್ ಮಾಡಿ ಬಿಟ್ಬಿಡ್ತಾರೆ. ಸೊ ಈ ಥರ ಅವಾಗ ಏನಾಗುತ್ತೆ, ನಮ್ಮ ಕನ್ನಡ ಸಿನಿಮಾನ ಕಿಲ್ ಮಾಡ್ತಾರೆ. ಹೇಳ್ತಾರೆ ನಾಟ್ ಓನ್ಲಿ ನಮ್ಮ ಸಿನಿಮಾ ಅಂತಿಲ್ಲ, ಕನ್ನಡ ಸಿನಿಮಾ, ನಮ್ಮ ಸಿನಿಮಾ, ಕರ್ನಾಟಕ ಕನ್ನಡ ಸಿನಿಮಾನ ಕಿಲ್ ಮಾಡ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.